ಶ್ರೀ ಕ್ಷೇತ್ರ ಕೊಲ್ಯ ಶ್ರೀ ರಮಾನಂದಾಶ್ರಮದ ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನಡು ಪರಮ ಪೂಜ್ಯ ರಾಜಯೋಗಿ ಜಗದ್ಗುರು ಶ್ರೀ 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 ರಮಾನಂದ ಸ್ವಾಮೀಜಿಯರನ 10ನೇ ವರ್ಷದ ಪುಣ್ಯ ಸಂಸ್ಮರಣಾ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಡು ಶನಿವಾರ ಕಾಣ ನಡೆತನು. ಪುಲ್ಯಕಾಂಡೆ ಗಣ ಹೋಮಾದಿ ವೈದಿಕ ವಿಧಿಕ್ಲೆಡು ಕಾರ್ಯಕ್ರಮ ಶುರುವಾದ ಶ್ರೀ ಕ್ಷೇತ್ರದ ಮಾತೃ ಮಂಡಳಿದಕ್ಲೆಡ್ದು ಲಲಿತಾ ಸಹಸ್ರನಾಮ ಪಠಣ ನಡೆತನು. सनातन हिंदू धर्म की श्री श्री शिवपाल महाराज की श्री सद्गुरु राजयोगी रमानंद स्वामी जी की श्री मूकांबिका मनोहर पादारविंद की गोविंदा गोविंदा. ಅವೆರ್ದು ಬಕ್ಕ ಪೂಜ್ಯ ಸ್ವಾಮೀಜಿಲು ಪುಣ್ಯ ಸಮಾಧಿಯ ಆಯಿನ ಪವಿತ್ರ ಜಾಗೆಡು ಗುರು ಪೂಜೆ ನಡೆತನು.
ನಾವೆಲ್ಲ ನಿಮಿತ್ತ ಮಾತ್ರ. ಬರುವಾಗ ಏನು ತರಲೇ, ಹೋಗುವಾಗ ಏನು ಕೊಂಡೋಗ್ಲಿಕ್ಕಿಲ್ಲ. ನಾನು ನನ್ನ ಪ್ರೀತಿಯ ಹೆಂಡತಿ, ನನ್ನ ದೊಡ್ಡ ಮನೆ, ನಾನು ಮೊನ್ನೆ ಒಂದು 10 ಲಕ್ಷ ಕೊಟ್ಟು ಕಾರು ತಗೊಂಡೆ. ಆ ಕಾರು, ನನ್ನ ಆಭರಣಗಳು ಯಾವುದು ನಮ್ಮೊಟ್ಟಿಗೆ ಬರುವುದು. ಬಟ್ಟೆ ಸಮೇತ ಬರುವುದಿಲ್ಲ ಅಲ್ಲ. ಊಟ ಬಟ್ಟೆಯೂ ಕೂಡ ಒಳ್ಳೆಯ ರೇಷ್ಮೆ ಬಟ್ಟೆ ಅಲ್ಲ. ನಾನು ಹೋಗುವಾಗ ನನಗೆ ಬೇಕು ಬರ್ತಾರ, ಬರುವುದಿಲ್ಲ. ಬರುವುದು ಯಾವುದು ಅಂತ ಗೊತ್ತಿಲ್ಲ. ಇವತ್ತೇನು ನಾವೆಲ್ಲ ಮಾಡ್ತಾ ಇದ್ದೇವೆ ಇದು ನಮಗೆ ಖಂಡಿತ ಬರ್ತದೆ. ಪುಣ್ಯದಾಂಶ ಮಾತ್ರ. ಅದಕ್ಕೆ ನಮ್ಮ ಬೆನ್ನು ನಮ್ಗೆ ಕಾಣೋದಿಲ್ಲ ಅಂತ ಕನ್ನಡಿಯಲ್ಲಿ ಮುಖ ನೋಡ್ಬೋದು ಅಷ್ಟೇ. ನಮ್ಮ ಬೆನ್ನು ನಮ್ಗೆ ಕಾಣೋದಿಲ್ಲ ಇಲ್ಲ. ನಾವೇನು ಒಳ್ಳೆ ಕೆಲಸ ಮಾಡ್ತೇವೆ ಅದು ಮಾತ್ರ ನಮ್ಮೊಟ್ಟಿಗೆ ಬರ್ತದೆ ಅಂತ. ಬೇರೆ ಏನು ಕೊಂಡೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ 4 ದಿವಸ ಅದನ್ನು ಹಾಳು ಮಾಡಿಕೊಳ್ಳದಿರಿ ಹುಚ್ಚಪ್ಪೀರ ಅಂತ. ಈ ಜಗತ್ತುಂಟಲ್ಲ, ರಂಗರಾಗಿ ಕಾಣ್ತದೆ, ಬೇರೆ ಬೇರೆ ಬಣ್ಣದಲ್ಲಿ ಕಾಣುತ್ತೆ. ಅದರ ಒಳಗೆ ನಾವು ಹೋಗಬಾರ್ದು ಅಲ್ವಾ. ನಮಗೆ ನಾವು ಬೇಲಿ ಹಾಕಬಹುದು. ಒಂದು ಸಂಸ್ಕಾರದ ಬೇಲಿ ತುಂಬ ಕಷ್ಟ ಉಂಟು. ತುಂಬ ಅಂದರೆ ತುಂಬ ಕಷ್ಟ ಉಂಟು. ಯಾವುದು ನಮಗೆ ಸಿಹಿ ಅದರಷ್ಟು ನಾವು ಬೇಗ ಹೋಗ್ತೇವೆ. ನಾಲಿಗೆಗೆ ಸಿಹಿ ಅಲ್ವಾ, ನಮಗೆ ಕಾಣಲಿಕ್ಕೆ ಚೆಂದ ಅಲ್ವಾ. ಕೈ ಹತ್ರ ನಾವು ಅಷ್ಟು ಬೇಗ ಹೋಗುವುದಿಲ್ಲ. ನಮಗೊಂದು ಹಬ್ಬ ಬರುವಾಗ ಯುಗಾದಿ ಹಬ್ಬ ಬರ್ತದೆ. ಯುಗಾದಿಯಲ್ಲಿ ಬೇವು ಮಾತ್ರ ಅಲ್ಲ, ಬೆಲ್ಲ ಉಂಟು, ಎಲ್ಲ ಉಂಟು. ಬೇವು ಬೆಲ್ಲ ಎರಡು ಒಟ್ಟಿಗೆ ಉಂಟು, ಸಿಹಿ ಕಹಿ ಎರಡು ಉಂಟು ಅಂತ. ಹಾಗೆ ನಮಗೆಲ್ಲ ಒಳ್ಳೆಯದಾಗಬೇಕು ಅಂತಿದ್ದರೆ ಎರಡನ್ನೂ ನಾವು ಅನುಭವಿಸಬೇಕು. ಆದಷ್ಟು ಆಕರ್ಷಣೆಗೆಲ್ಲ ಒಳಗಾಗದೆ ನಮ್ಮ ಮನಸ್ಸನ್ನು ಗಟ್ಟಿ ಮಾಡಿ ಇಟ್ಟುಕೊಂಡು ಅರಿಷಡ್ ವರ್ಗಗಳನ್ನೆಲ್ಲ ಬದಿಗಿಟ್ಟುಕೊಂಡು ಗುರುವಿನ ಸೇವೆ ಮಾಡಬೇಕು. ಈಗ ನಾವು ಗುರುಗಳು ಅಂತ ಹೇಳ್ತೇವೆ. ಆ ಗುರುಸ್ಥಾನ, ಆ ಗುರು ಆಗಲಿಕ್ಕೆ ಸುಲಭ ಇಲ್ಲ, ತುಂಬ ಕಷ್ಟ. ಎಲ್ಲ ತ್ಯಾಗ ಮಾಡಬೇಕು. ಸರ್ವಸಂಗ ಪರಿತ್ಯಾಗಿ ಆದವನೇ ರಾಜಯೋಗಿ ಅಲ್ವಾ. ಆ ಗುರುಗಳು ನಮ್ಮ ಏನಾದರೂ ಆಸೆ ಪಟ್ಟಿದ್ದಾರೆ, ಎಲ್ಲ ಬೇಕು ಅಂತ ಆಸೆ ಪಟ್ಟಿದ್ರೆ ಇವತ್ತಿಗೆ ನಮಗೆ ಈ ದಿವಸ ಇಲ್ಲಿ ಸೇರುವಂಥ ಭಾಗ್ಯ ನಮಗೆ ಇರ್ತೀವಿ. ಇವತ್ತು ಭಜನೆ ಇಲ್ಲ, ಇವತ್ತು ಗುರು ಪೂಜೆ ಇಲ್ಲ, ಇವತ್ತು ಅನ್ನದಾನ ಇಲ್ಲ, ಇವತ್ತು ಏನಿಲ್ಲ. ಅವರಷ್ಟು ಸಾಧನೆ ಮಾಡಿದ್ದಕ್ಕೆ ಇವತ್ತೇನೋ ನಾವೆಲ್ಲ ಒಟ್ಟಿಗೆ ಇಲ್ಲಿ ಸೇರಿದ್ದೇವೆ. ಅವರೊಂದು ಸೇವೆ ಮಾಡುವ ಅಂತ ನಾವು ಹೊರಟಿದ್ದೇವೆ. ಅದು ಕೂಡ ದಶಮಾನ ಉತ್ಸವ. 10 ವರ್ಷ ಪ್ರಾಯಶಃ ಅವರ ಒಟ್ಟಿಗೆ ದಿನ ಕಳೆದವರಿಗೆಲ್ಲ 10 ವರ್ಷ ಆದಾಗಿಲ್ಲ. 10 ದಿವಸ ಆದಾಗ ಗುರುಗಳೊಟ್ಟಿಗಿದ್ದೇವೆ, ಇವತ್ತು ಇದ್ದೇವೆ ಅಂತ ಭಾವನೆ ಉಂಟಂತೆ ಎಲ್ಲರಿಗೂ ಕೂಡ ಅಲ್ವಾ. ಆದರೆ ದಿವಸ ನಾವು ನೆನೆಬೇಕು. ಈ ದಿವಸ ಮಾತ್ರ ಅಲ್ಲ, ಪ್ರತಿ ದಿವಸವೂ ಕೂಡ ನಾವು ಆ ಗುರುಗಳನ್ನು ನೆನೆಬೇಕು. ಏನೋ ನಮಗೊಂದು ಅವರು ಮಾಡಿಕೊಟ್ಟ ಕಾರಣ ಇವತ್ತು ಈ ಕೊಲ್ಲೆ ಮಂಡ ಉಂಟು. ಅವರ ಮಾರ್ಗದರ್ಶನದ ಪ್ರಕಾರ ನಮ್ಮ ಜೀವನ ಉಂಟು. ಅದಕ್ಕೆ ಗುರುಗಳು ಒಳ್ಳೆ ಮಾರ್ಗವನ್ನೇ ತೋರಿಸ್ತಾರೆ. ಅಂತ ಯಾವ ದೇವ್ರ ಹತ್ರ ಹೋಗುವಂಥ ಮಾರ್ಗ. ನಾವೆಲ್ಲ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೇವೆ, ನಂಗೆ ಅದು ಕೊಡಿ, ಇದು ಕೊಡಿ, ಮತ್ತೊಂದು ಕೊಡಿ ಅಂತ. ಕೇಳಿದ್ದನ್ನೆಲ್ಲ ಭಗವಂತ ಕೊಡೋದಿಲ್ಲ. ಇದರಲ್ಲಿ ಎಷ್ಟು ಬರೆದಿಯಾನ ಅಷ್ಟೇ, ನಮ್ಮ ಕೈಯಲ್ಲಿ ಎಷ್ಟು ಇಟ್ಕೊಳ್ಳಿಕ್ಕೆ ಅಷ್ಟು ಮಾತ್ರ ಸಾಧ್ಯ. ಜಾಸ್ತಿ ಕೊಟ್ಟರೆ ಆಗೋದಿಲ್ಲ, ನಮ್ಗೆ ಹಿಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಆದ್ದರಿಂದ ಒಳ್ಳೆ ಸನ್ಮಾರ್ಗವನ್ನು ತೋರಿಸುವಂತಹ ಆ ರಾಜಯೋಗಿಗಳ ಒಂದು ಗುರುಪೂಜೆ, ಇಷ್ಟೊಂದು ಭಜನೆ ಎಲ್ಲ ಮಾಡಿಕೊಂಡು ಒಟ್ಟಿಗೆ ಸೇರಿಕೊಂಡು ಬರುವುದು ತುಂಬ ದೂರ ಬೆಂಗಳೂರಿನೆಲ್ಲ ಬಂದು ಹಾಡ್ತಾ ಇದ್ದೇವೆ, ಸೇವೆ ಮಾಡ್ತಾ ಇದ್ದೇವೆ. ಅದು ಕೂಡ ಭಜನೆ ಸೇವೆ. ಭಜನೆಗೆ ಎಷ್ಟು ಫಲ ಉಂಟು ಎಲ್ಲ ಹೇಳ್ತಾರೆ ನೋಡಿ. ಭಜನೆ ಎಲ್ಲ ತುಂಬ ಇಲ್ಲಿ ಸೇವೆ ಆಗ್ತದೆ. ಕಲಿಯುಗದೋಳು ಹರಿನಾಮವನೆನೆದರೆ ಕುಲಕೋಟಿಗಳು ಉದ್ಧರಿಸುವವು ಎಲ್ಲ ಬರ್ತಾರೆ. ಭಜನೆ ಮೇಳೈಸುವಾಗ ಅಲ್ಲಿ ಭಗವಂತನ ಸಾಕ್ಷಾತ್ಕಾರ ಆಗ್ತದೆ. ನಾವೆಲ್ಲ ಸತ್ತರೆ ಒಂದು ಗುರುತಿಸ್ತಾರೆ ಅಥವಾ ಮಣ್ಣಿಗೆ ಹಾಕ್ತಾರೆ. ಮಣ್ಣಿಂದ ಮಣ್ಣಿಗೆ ಆಗಿ ಗುರುಗುರುದ ಹಾಗೆಲ್ಲ ಹೃದಯ ಜ್ಯೋತಿ ಬೆಳಗುತ್ತಾ ಇರಬೇಕು. ಅದಕ್ಕೆ ಸಮಾಧಿ ಮಾಡಬೇಕು. ಒಂದು ಸಮಾಧಿ ಅಂತ ಒಂದು ಕಟ್ಟೆ ಅಂತ ಮಾತ್ರ ಗುರುಗಳಿದ್ದಾರೆ. ಇವತ್ತಿಗೆ ಶಾಶ್ವತವಾಗಿ ನಾವು ಮಾತಾಡುವಂಥದ್ದನ್ನೆಲ್ಲ ಕೇಳ್ತಾ ಇದ್ದಾರೆ, ನಮ್ಮನ್ನು ಹರಸ್ತಾ ಇದ್ದಾರೆ ಹೇಳುವಂಥ ಭಾವನೆಯಿಂದ ನಾವು ಕೆಲಸ ಮಾಡಿದರೆ ಗುರುಗಳ ಆಶೀರ್ವಾದ ಉಂಟಾಗ್ತದೆ. ಆದ್ದರಿಂದ ಇವತ್ತು ದಿವಸ ಮಾಡತಕ್ಕಂಥ ಎಲ್ಲ ಕೆಲಸ ಒಳ್ಳೆಯ ರೀತಿಯಲ್ಲಿ ನೆರವೇರಲಿ. ಭಜನೆ ಸೇವೆಯೆಲ್ಲ ದೇವರಿಗೆ ಮುಟ್ಲಿ. ಹಾಗೆ ಗುರುಗಳ ಪಾದ ಪೂಜೆ ಮಾಡ್ತಾ ಇದ್ದೇವೆ. ಇದು ಎಷ್ಟೋ ಜನ್ಮದ ಸುಕೃತದ ಫಲಬೇಕು. ನಮಗೆ ಪಾದ ಪೂಜೆ ಮಾಡಬೇಕು ಅಂತಾದರೆ ಆ ಮಾಡತಕ್ಕಂಥ ಪೂಜೆ, ತಗೊಳ್ಳುವಂಥ ಪ್ರಸಾದ, ಆಗತಕ್ಕಂಥ ಅನ್ನದಾನ, ಇದೆಲ್ಲವೂ ವಿಘ್ನಗಳಿಲ್ಲದೆ ಯಾರಿಗೂ ಯಾವುದು ಕಡಿಮೆ ಆಗದೆ ಎಲ್ಲರಿಗೂ ಅಕ್ಷಯ ಪ್ರಸಾದ ಪ್ರಾಪ್ತಿಯಾಗ ಈ ಹೊತ್ತಿನಿಂದ ಅಂತ್ಯದವರೆಗೆ ಕಾರ್ಯಕ್ರಮ ಎಲ್ಲ ಚಂದದಲ್ಲೇ ಆಗಿದೆ. ನಮ್ಮೆಲ್ಲರ ಮನಸಂಕಲ್ಪವನ್ನು ನೆರವೇರಿಸಿ ಎಲ್ಲರಿಗೂ ಆರೋಗ್ಯಪೂರ್ಣವಾದಂಥ ನೆಮ್ಮದಿಯನ್ನು ಕೊಟ್ಟು ಜಗದ್ಗುರುಗಳು ರಾಜಯೋಗಿಗಳು ನಮ್ಮನ್ನು ಕಾಪಾಡಬೇಕು ಅಂತ ಈ
ಇನ್ನ ಕಾಲ ಕರ್ಮಧಾರಕದಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಹೌದಾ? ನೋಡಿ, ಪ್ರಾರ್ಥನೆ ಆಗಿ ಕೈ ಮುಗುವಾಗ ಪೂಜೆ ಭಟ್ರು ಬಂದು ಇಷ್ಟು ಸಣ್ಣ ಮಾಡಿ ಬಂದಿದ್ದಾರೆ. ಗುರುಗಳ ಆಶೀರ್ವಾದ ಕೂಡ ಉಂಟು. ನಮಗೆ ಗುರುಗಳ ದಯ ಉಂಟು ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ನಿದರ್ಶನ ಯಾವುದು ಬೇಡ, ಆಯ್ತಾ? ರಾಜಯೋಗಿ ರಮಾನಂದ ಗುರುಗಳ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಎಲ್ಲರೂ ಅಲ್ಲಿಂದಲೇ ನಮಸ್ಕಾರ ಮಾಡಿ ಮತ್ತೆ ಭಜನೆ ಆರಂಭ ಮಾಡಿ. ಇಲ್ಲಿ ಪಾದ ಪೂಜೆ ಆಗ್ತದೆ. ಮತ್ತೆ ಭಜನೆ ಒಂದು 12:12ವರೆಗೆ ಭಜನೆ ಮಾಡಿ ಮತ್ತೆ ಅಲ್ಲಿ ಒಳಗೆ ದೇವರಿಗೆ ಮಹಾಪೂಜೆಯಾಗಿ ಪ್ರಸಾದ ಆಗಿ ಅನ್ನದಾನ ಆಗ್ತದೆ. ಸರಿ, ಎಲ್ಲ ಸೇರಿ ಮಾಡಿ. ಕೃಷ್ಣಾಸಿದ್ಧಿದ್ವಾರ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಮಧುಸೂದನ ಮಂಗಲಂ ದೇವಕಿ ಪುತ್ರೋ ಮಂಗಲಂ ಗರುಡ ಧ್ವಜ ಗುರುಪಾದ ದೇವತಾ. ನೀವು ಸಂಕಲ್ಪಕ್ಕೆ ಯಾರು ನೀವು ಇಂದುವೆ ಪೊರ್ತು ಪೂಜ್ಯ ಗುರುಕುಲನ ಗುರುಕುಲು ಆಂಧ್ರ ಪ್ರದೇಶ ಹಿಂದೂಪುರದ ಪರಮ ಪೂಜ್ಯ ಶ್ರೀ 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 ಶಿವಬಾಲಯೋಗಿ ಮಹಾರಾಜ್ ಮಹಾರಾಣಿ ಕೈಲಾಸ ಕುಮಾರಿ ದೇವಿ ಭಜನಾ ಮಂಡಳಿದ ಸದಸ್ಯರು ಮಧ್ಯಾಹ್ನ ಮುಟ್ಟ ಭಜನಾ ಸಂಕೀರ್ತನಾ ಸೇವೆಯನ್ನು ನಡಪಾದ ಕೊರಿಯರು.
पञ्चाग्निष्टराष्ट्रं धारयतां ध्रुवं राजाधिराजाय प्रत्यक्षसायिने नमो वयं वै श्रवणाय गुरुमये समे कामान् कामकामाय मह्यं कामेश्वरो वै श्रवणो ददातु कुबेराय वै श्रवणाय महाराजाय नमः पर्याप्त्यानन्तराय सर्वस्तोमवतरात्रोत्तमः भवति सर्वस्याप्ते सर्वस्य चित्ते सर्वमेव तेनाप्नोति सर्वं जयते स्वस्ति प्रजाभ्यर्वादयन्तां गणिगाभ्यर्मणिमहीषः ओ ब्राह्मणेभ्यः शुभमस्तु नित्यो लोकाः समस्तः सुखिनो भवन्तु ಒಂದು ಭಾಗ್ಯ ಆಯಿತಾ ಇದು ಬನ್ನಿ ಕುಂಗೋಟಿ ಸಮಿತಿಯವರು ಹಾಗೆ ಊರಿನವರು ಗುರುಗಳ ಭಕ್ತರು ಹೆಸರೇ ಭಕ್ತರು ಭಕ್ತಿಯಿಂದ ದೊಡ್ಡದಾದ್ದು ಯಾವುದಿಲ್ಲ. ಬೇರೆ ಯಾವುದು ದೇವರು ಕೇಳುವುದಿಲ್ಲ, ಯಾವುದು ಬೇಡ. ದೇವರು ಕೇಳಿದರೆ ನಮ್ಮ ಹತ್ರ ಕೊಡಲಿಕ್ಕೂ ಸಾಧ್ಯ ಇಲ್ಲ. ನಂಗೆ ಅದು ಕೊಡು ಇದು ಕೊಡು ಅಂತ ದೇವರು ಕೇಳಿದರೆ ನಮಗೆ ಪೂಜೆ ಎಲ್ಲ ಮಾಡಲಿಕ್ಕೆ ಆಗೋದಿಲ್ಲ, ಸಾಧ್ಯವಿಲ್ಲ. ಅದಕ್ಕೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ಆದರೆ ವಾಪಸ್ ನಾವು ಕೆರೆಗೆ ಚೆಲ್ಲುವಾಗ ಹೇಗೆ ಚೆಲ್ಲಬೇಕು ಅಂತ ಹೇಳಿದರೆ ಅದರೊಟ್ಟಿಗೆ ನಾವು ಸ್ವಲ್ಪ ಸೇರಿಸಬೇಕಂತ, ಭಕ್ತಿ ಅಂತ ಹೇಳುವಂಥದ್ದನ್ನು ಸೇರಿಸಬೇಕು. ಅದೆಲ್ಲಿಯೂ ಸಿಗುವುದಿಲ್ಲ ನಮಗೆ. ಒಂದು ಅಂಗಡಿಗೆ ಹೋಗಿ, ಒಂದು ಹತ್ತಿರದ ಅಂಗಡಿಯಲ್ಲಿ ಹೋಗಿ ಒಂದು 100 ರೂಪಾಯಿ ಕೊಟ್ಟು ನಮಗೊಂದು ಅರ್ಧ ಕೆ ಜಿ ಭಕ್ತಿ ಕೊಡಿ ಅಂತ ಹೇಳಿದರೆ ಯಾವ ಅಂಗಡಿಯಲ್ಲೂ ಸಿಗುವುದಿಲ್ಲ. ಅದು ಸಿಗುವುದೆಲ್ಲಿ? ನಮ್ಮ ಆಂತರ್ಯಕ್ಕೆ ಗೊತ್ತಾಗ್ತದೆ. ಅದಕ್ಕೆ ಪೂಜೆ ಮಾಡುವಾಗ ಯಾವಾಗಲೂ ಆಂತರ್ಯವಾಗಿ ಬಾಹ್ಯವಾಗಿ ಶುದ್ಧ ಇರಬೇಕು ಅಂತ. ಸ್ನಾನ ಮಾಡಿ ಬನ್ನಿ, ಶುಭ್ರ ವಸ್ತ್ರಧಾರಿಗಳಾಗಿ ಶುದ್ಧ ಮನಸ್ಸನ್ನು ಇಟ್ಟುಕೊಂಡು ಆರಾಧನೆ ಮಾಡಿ ಅಷ್ಟೇ, ಬೇರೆ ಯಾವುದೂ ಬೇಡ ಅಂತ ದೇವರಿಗೆ. ಕೈಯಲ್ಲಿ ಒಂದು ಅಕ್ಷತೆ ಕಾಳು, ಒಂದು ಜಲ, ಒಂದು ಪುಷ್ಪ, ಇದನ್ನು ಇಟ್ಕೊಂಡು ಆರಾಧನೆ ಮಾಡಿ. ಗುರುಗಳು ಹಾಗೆ, ಅದು ಕೂಡ ಈ ಗುರುಗಳ ಆರಾಧನೆ ಮಾಡಬೇಕು ಅಂತಾದರೆ ಅದು ಪರಮ ಪುಣ್ಯ ಅಂತ. ಯಾಕೆ ಅಂತ ಹೇಳಿದರೆ ಕೊಡುಗೈ ದಾನಿ. ನಾಳೆಗೆ ಉಂಟ ಇಲ್ಲೋ ಗೊತ್ತಿಲ್ಲ, ಅಥವಾ ಮಧ್ಯಾಹ್ನಕ್ಕೆ ಉಂಟ ಇಲ್ಲೋ ಗೊತ್ತಿಲ್ಲ, ಮತ್ತೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಮತ್ತೆ ಇದು ನನಗೆ ಬೇಡ, ಮತ್ತೆ ಇದು ಏನಿದ್ರು ಪರಮಾತ್ಮ ಇಟ್ಟ ಹಾಗೆ ಬದುಕು ಅಂತ ಬದುಕಿ ತೋರಿಸಿದವರು ಈ ಗುರುಗಳು ಅಂತ. ಯಾರೇ ಬರಲಿ ಇಲ್ಲ ಅಂತ ಹೇಳಿದವರಲ್ಲ. ನನಗೂ ಊಟ ಕುಂಟ ಇಲ್ವ ಅಂತ ಗೊತ್ತಿಲ್ಲ, ಬಂದವ ಹಸಿರು ಹೋಗಬಾರ್ದು. ಅದಕ್ಕೊಂದು ನನ್ನ ಏನು ಇದ್ದದ್ರಲ್ಲಿ ಏನಿಲ್ಲ ಅಂತ ಅದು ನನ್ನ ಸಾರಿ ಏನೆಲ್ಲ ಮಜ್ಜಿಗೆ ಆಗ್ತದೆ. ದಾನದಲ್ಲಿ ಎತ್ತಿದ ಕೈ ಅಂತ. ನಾಳೆಗೆ ಅದು ಕೂಡ ಅವರ ಸ್ವಂತದ್ದಲ್ಲ. ಒಂದು 10 ಜನ ಬಂದವರು ಯಾರಾದರೂ ಏನಾದರೂ ಅವರಿಗೆ ಕೊಟ್ಟರೆ ಅದರಲ್ಲಿ ಹಂಚಿಕೊಂಡು ಬದುಕು ಮಾಡ್ತಾ ಇದ್ದಂಥ ಗುರುಗಳು ಅಂತ. ಗುರು ಹೇಳಿದರೆ ಹಾಗೆ. ಈ ಅಗ್ನಿ ನೋಡಿ, ಅಗ್ನಿ ಹೇಳಿದರೆ ಹಾಗೆ. ಅಗ್ನಿ ಇಂತು ಒಂದು ಆದ ಹೊತ್ತಿಕೊಂಡು ಹೋಗುದೆ, ನೀರು ಹಾಗೆ ಹರಿದುಕೊಂಡು ಹೋಗುದೆ ಅಂತ. ಗುರುಗಳು ಹಾಗೆ, ನಮಗೆ ಗುರುಗಳ ಮಾರ್ಗದರ್ಶನ. ಗುರುಗಳು ಏನು ಅಂತ ಹೇಳಿದರೆ ಮಾರ್ಗ ತೋರಿಸ್ತಾರೆ. ಈ ಮಾರ್ಗದಲ್ಲಿ ಸನ್ನಡತೆಯಲ್ಲಿ ನಡೆಯಿರಿ, ಮತ್ತು ನಿಮಗೆ ಒಳ್ಳೆಯದಾಗ್ತಾರೆ ಅಂತ ಅವರು ಹೇಳಿಕೊಂಡು ಹೋಗ್ತಾರೆ. ಅವರು ಆ ಮಾರ್ಗದಲ್ಲಿ ನಡೀತಾ ಹೋಗ್ತಾರೆ. ಮತ್ತು ನಮಗೆ ಒಳ್ಳೆಯದು ಅಂತ ಕಂಡ್ರೆ, ನಮಗೆ ಬೇಕು ಅಂತ ಆದರೆ ನಾವು ಅದನ್ನು ಹಿಂಬಾಲಕರಾಗಿ ನಮಗೆ ಒಳ್ಳೆಯದರಲ್ಲಿ ನಾವು ಹೋಗಬೇಕು ಅಂತ. ಅದು ನಮಗೆ ಈಗ ಹೇಗಾಗಿದೆ ಅಂತ ಹೇಳಿದರೆ ನೋಡಿ, ಕೊಲ್ಲೂರು ಮೂಕಾಂಬಿಕೆಯ ಆರಾಧಕರು ಗುರುಗಳು. ಮೂಕಾಂಬಿಕೆಯ ದಿವ್ಯ ಸನ್ನಿಧಾನವನ್ನು ಶಂಕರಾಚಾರ್ಯರು ತನ್ನ ಬಾಲ್ಯಾವಸ್ಥೆ 14 ವರ್ಷದ ಹುಡುಗನಾಗಿರುವಾಗಲೇ ಆ ತಾಯಿಯನ್ನು ಸಾಕ್ಷಾತ್ಕರಿಸಿದರು. 14 ವರ್ಷದಲ್ಲಿ. ಈಗ ಅಲ್ಲಿ ಕೊಲ್ಲೂರಿಗೆ ಹೋದರೆ ಗೊತ್ತುಂಟು, ಕೊಲ್ಲೂರಿಗೆ ಕೊಡಚಾದ್ರಿ ಬೆಟ್ಟ ಅಂತೆಲ್ಲ ವ್ಯವಸ್ಥೆ ಉಂಟು. ಈಗಾದರೆ ಸ್ವಲ್ಪ ಬ್ರಿಟಿಷರ ಕಾಲದಲ್ಲಿ ಮಾಡಿದ ಮಾರ್ಗ ಆದರೂ ಉಂಟು. ಶಂಕರಾಚಾರ್ಯರು ಮಾರ್ಗ ಇರಲಿ. ಆ ಕಾಡು ಗುಡ್ಡೆಯಲ್ಲಿ ದೇವರನ್ನು ಸ್ಮರಣೆ ಮಾಡಿಕೊಂಡು ಎಷ್ಟು ಪ್ರಾಣಿಗಳಿದ್ದರು ಏನಿದ್ರು ಶಂಕರಾಚಾರ್ಯರು ಏನು ಮಾಡಲಿಲ್ಲ. ಯಾಕೆ ಗೊತ್ತುಂಟ? ಅವರು ಹೊರಟದ್ದು ದೇವರನ್ನು, ಅವರು ಹೊರಟದ್ದು ಸಾಕ್ಷಾತ್ಕಾರಕ್ಕೆ. ಆ ಕೊಡಚಾದ್ರಿಯ ಬೆಟ್ಟದ ತುದಿಗೆ ಹೋಗಿ ಆ ತಾಯಿಯನ್ನು ಸಾಕ್ಷಾತ್ಕರಿಸ್ತಾಳೆ ಅಂತ. 14 ವರ್ಷ ಪ್ರಾಯದಲ್ಲಿ. ನಮಗೀಗ ವರ್ಷ 40 ವರ್ಷ ಆಗ್ತಾ ಬಂದರೂ ನಮಗೆ ಇನ್ನೂ ದೇವರನ್ನು ಕಾಣಲಿಕ್ಕೆ ಆಗಲಿಲ್ಲ. ಯಾಕೆ ಗೊತ್ತುಂಟ? ನಾವು ಆಸೆಯಲ್ಲಿದ್ದೇವೆ, ನಾವು ಇನ್ನೂ ವ್ಯಾಮೋಹದಲ್ಲಿದ್ದೇವೆ. ನಾವು ಈ ಲೋಕದ ವ್ಯಾಮೋಹದಲ್ಲಿ ನಾವು ಮುಳುಗಿ ಹೋಗಿದ್ದೇವೆ. ಆ ಜಾಗ ನಂಗೆ ಬೇಕು, ಈ ಮನೆ ನಂಗಾಗಬೇಕು, ಅದನ್ನು ಬಯಸಿದ್ದೇವೆ. ನಾವೆಲ್ಲ ಬಯಸ್ತಾ ಹೋಗೋದು ಜಾಸ್ತಿ. ಆದ ಕಾರಣ ನಮಗೆ ದೇವರು ಕಾಣೋದು ಬಹಳ ಕಡಿಮೆ ಅಂತ. ಗುರುಗಳು ಹಾಗೆಲ್ಲ. ಗುರುಗಳು ಬಯಸಿದ್ದೇನು ಅಂತ ಹೇಳಿದರೆ ದೇವರನ್ನು ಬಯಸ್ತಾರಂತೆ. ನನ್ನ ಇನ್ನು ಆತ್ಮ ಅಂತ ಇದ್ದರೆ ನಿನ್ನಲ್ಲಿ ಐಕ್ಯ ಆಗಲಿ ಅಂತ, ನನಗೊಂದು ಮೋಕ್ಷ ಕೊಡು ಅಂತ. ಇದ್ದಷ್ಟು ದಿವಸ ನನ್ನ ಕೈಯಲ್ಲಿ ಒಳ್ಳೆ ಕೆಲಸವನ್ನು ಮಾಡಿಕೊಂಡು ಹೋಗುವಂಥ ಗುರುಗಳು ಬಯಸಿದ ಕಾರಣ ಇವತ್ತಿಗೆ ಈ ಆರಾಧನೆ, ಇವತ್ತಿಗೆ ಈ ಸೇವೆ. ಅದಕ್ಕೆ ಗುರುವಿನ ಗುಲಾಮ. ನೀವು ಅಲ್ಲಿಂದ ಸುಮ್ಮನೆ ಬರಲಿಲ್ಲ ಅಲ್ವಾ? ಅಲ್ಲಿಯೂ ಕೂಡ ಆಶ್ರಮದಲ್ಲಿ ಸೇವೆ ಮಾಡ್ತಾ ಇದ್ದೀರಿ. ಇಲ್ಲಿಯೂ ಕೂಡ ಇಷ್ಟೊಳ್ಳೆ ಪೂಜ್ಯವಾದಂಥ ಕ್ಷೇತ್ರ ಉಂಟು. ತಾಯಿಯನ್ನು ಮೂಕಾಂಬಿಕೆಯನ್ನು ಒಲಿಸಿದಂಥ ಕ್ಷೇತ್ರ ಇದು ಕೂಡ ಕೊಲ್ಯ ಅಂತ ಹೇಳಿಕೊಂಡು ಇಂತಹ ಕ್ಷೇತ್ರಕ್ಕೆ ಬಂದುಕೊಂಡು ಆ ದೇವರ ಸೇವೆ, ದೇವರ ಆರಾಧನೆ, ಭಜನೆ ಇದೆಲ್ಲ ಮಾಡಲಿಕ್ಕೆ ಸೌಭಾಗ್ಯ. ಮಾತ್ರ ಅಲ್ಲ, ಖಾಲಿ ಕೈಯಲ್ಲಿ ಬರಲಿಲ್ಲ ನೀವು. ಅಧ್ಯಕ್ಷರಿಗೆಲ್ಲ ಒಂದು ಎಷ್ಟು ಬೇಟ, ಎಷ್ಟು ಚೆನ್ನ ಆಯಿತು, ಎಲ್ಲ ಒಂದು ಮನಸ್ಸಿನ ಭಕ್ತಿಯಿಂದ ಬಂದಿದ್ದೀರಿ ಅಲ್ವಾ? ಅದು ಇನ್ನು ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಅಂತ ಇಲ್ಲಿಯ ಸಮಿತಿಯವರೆಲ್ಲ ತುಂಬ ಕಷ್ಟಪಡ್ತಾ ಇದ್ದಾರೆ. ಊರಿನವರೆಲ್ಲರ ಒಂದು ಅಭಿಪ್ರಾಯ ಉಂಟು. ಇಷ್ಟು ಭಜನೆ ಮಾಡುವವರೆಲ್ಲ ಇದ್ದಾರೆ. ದಿವಸ ಭಜನೆ ಮಾಡುವಾಗ
ಲಲಿತಾ ಸಹಸ್ರನಾಮ ಹೇಳುವಾಗ ಇಷ್ಟು ಚಂದ್ರ ಲಲಿತಾ ಸಹಸ್ರನಾಮ ಎಲ್ಲ ಪಠನೆ ಮಾಡಿ ಹೇಳುವಾಗೆಲ್ಲ ಅವರ ಮನಸ್ಸೇನು ಅಂತ ಹೇಳಿದರೆ, ಸ್ವಾಮಿಗಳು ಮಾಡಿದಂಥ ಈ ದೇವಿ ಮಠ ಇನ್ನು ಬೆಳಗುತ್ತಾ ಬರಲಿ, ಇನ್ನು ಬೆಳಗುತ್ತಾ ಬರಲಿ, ಇನ್ನು ಬೆಳಗುತ್ತಾ ಬರಲಿ ಅಂತ ಹೇಳುವಾಗ ಅಲ್ಲಿ ಫಲಪುಷ್ಪವಂತ ಅಲ್ವಾ, ಬೆಳಗದಿರಲಿಕ್ಕೆ ಉಂಟ ಈ ಕ್ಷೇತ್ರ ಇನ್ನು ಬೆಳಗಲಿ. ಆ ಎಲ್ಲರ ಮನಸ್ಸು, ಎಲ್ಲರ ಹಾರೈಕೆ ಹಾಗೆ ಇವತ್ತಿನ ದಿವಸ ಅಷ್ಟಮಿ, ಒಳ್ಳೆ ದಿವಸ. ನಾವು ಯಾವತ್ತು ತಿಥಿ ನೋಡಿ ಆರಾಧನೆ ಮಾಡುವಂಥದ್ದಲ್ಲ, ತಾರೀಕು ಪ್ರಕಾರ ಗುರುಪೂಜೆ ಮಾಡ್ತಾ ಇದ್ದೇವೆ. 23/5 ಉಂಟು ಅಲ್ವಾ, ಇವತ್ತು ಕೂಡ 23 ಉಂಟು ತಾರೀಕು ಪ್ರಕಾರ ಗುರುಪೂಜೆ ಆರಾಧನೆ ಮಾಡ್ತಾ ಇದ್ದೇವೆ. ಮಾಡಿದಂಥ ಈ ಸೇವೆ ಎಲ್ಲ ಫಲ, ಹಾಗೆ ಪುಷ್ಪ, ಹಾಗೆ ಅಕ್ಷತೆ, ಹಾಗೆ ಪಂಚಾಮೃತ ಅಭಿಷೇಕ, ಹಾಗೆ ಭಸ್ಮ, ನಮ್ಮ ಹತ್ರ ಎಷ್ಟು ಸಾಧ್ಯ ಉಂಟು ಅಷ್ಟು ಅವರ ಪಾದವನ್ನು ಸ್ವಚ್ಛ ಮಾಡಿ ಪಾದಪೂಜೆ ಮಾಡಿದ್ದೇವೆ. ಮಾಡಿದಂಥ ಈ ಪಾದಪೂಜೆ, ಗುರುಪೂಜೆ, ಸಮರ್ಪಣೆ ಮಾಡಿದಂಥ ನೈವೇದ್ಯ, ಅರ್ಪಿತ ಮಾಡಿದಂಥ ಭಯಭಕ್ತಿ ಎಲ್ಲವೂ ಕೂಡ ನಾವು ಏನೆಲ್ಲ ಗುರುವಿಗೆ ಶರಣಾಗತಿಯಾಗಿ ಮಾಡಿದ್ದೇವೆ ಅದೆಲ್ಲವೂ ಅವರ ಪಾದಕ್ಕೆ ಅರ್ಪಿತ ಆಗಲಿ. ಮಾತ್ರ ಅಲ್ಲ, ಮೂಕಾಂಬಿಕೆಯ ಪಾದಕ್ಕೂ ಅರ್ಪಿತ ಆಗಲಿ. ಎಲ್ಲ ಭಕ್ತರ ಮನಸಂಕಲ್ಪ ಎಲ್ಲ ನೆರವೇರುತ್ತಾ ಬರಲಿ. ನಿಮಗೂ ಬರುವುದರಲ್ಲಿರುವವರಿಗೂ ಕೂಡ ಇನ್ನೊಂದು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗಿ ತುಂಬ ಸೇವೆ ಮಾಡುವಂಥ ಭಾಗ್ಯ ಸಿಗಲಿ. ಆ ಭಜನೆಯ ಬಲವು ಇರಲಿ. ಅನ್ನದಾನಗಳೆಲ್ಲ ಒಳ್ಳೆಯದಾಗುತ್ತಾ ಬರಲಿ. ಆದಷ್ಟು ಬೇಗ ಈ ಕ್ಷೇತ್ರ 10 ವರ್ಷ ಆಯಿತು, 12 ಅಂತ ಹೇಳಿದರೆ ಪರಿಪೂರ್ಣ ಅಂತ ಹೇಳಿದರೆ 12 ವರ್ಷಕ್ಕೆ ಬ್ರಹ್ಮಕಲಶ ಆಗಬೇಕು. ಹಾಗೆ 12ನೇ ವರ್ಷ, ಇನ್ನೊಂದು 2 ವರ್ಷದಲ್ಲಿ ಈ ಕ್ಷೇತ್ರ ಅಭಿವೃದ್ಧಿಯಾಗಲಿ. 12ನೇ ವರ್ಷಕ್ಕೆ ಈ ಗುರುವಿನ ಪೂಜೆ ಇನ್ನೂ ವಿಜೃಂಭಣೆಯಲ್ಲಿ ಮಾಡುವಂಥ ಯೋಗ ಭಾಗ್ಯ ನಮಗೆಲ್ಲರಿಗೂ ಪ್ರಾಪ್ತಿಯಾಗಲಿ. ಎಲ್ಲರ ಕಷ್ಟ ಪರಿಹಾರ ಆಗಲಿ, ಇಷ್ಟಾರ್ಥ ಎಲ್ಲ ಸಿದ್ಧಿಯಾಗಲಿ. ಈಗಿನ ಅಧ್ಯಕ್ಷರ ಮನಸ್ಥಿತಿ ಉಂಟು, ಮಾಡಿದರೆ ದೇವರ ಸೇವೆ ಒಳ್ಳೆಯ ರೀತಿಯಲ್ಲಿ ಮಾಡಬೇಕು ಅಂತ. ಅವರಿಗೂ ಆರೋಗ್ಯಪೂರ್ಣ ಆಯುಷ್ಯ ಕೊಟ್ಟು ನಮ್ಮನ್ನೆಲ್ಲರನ್ನು ಆ ಮೂಕಾಂಬಿಕೆ ತಾಯಿ ಗುರುಗಳು ಕಾಪಾಡಲಿ ಅಂತ ಪ್ರಸನ್ನ ಕಾಲದಲ್ಲಿ ಪ್ರಾರ್ಥನೆಯನ್ನು ಮಾಡುವಂಥದ್ದು. ಮಂಗಲಂ ಭಗವಾನ್ ವಿಷ್ಣುರ್ ಮಂಗಲಂ ಮಧುಸೂದನ ಮಂಗಲಂ ದೇವಕಿ ಪುತ್ರೋ ಮಂಗಲಂ ಗರುಡಧ್ವಜ. ಮೂಕಾಂಬಿಕೆ ಗುರುಗಳ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಎಲ್ಲ ಅಕ್ಷತೆ ಕಾಳು ಹಾಕಿ ನಿಮಗೆ ಏನಾಗಬೇಕು ಗುರುಗಳ ಹತ್ರ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ. ಗುರುಗಳ ತುಂಬ ಋಣ ಉಂಟು. ಇಲ್ಲಿಂದ ತುಂಬ ಜನ ಭಸ್ಮ ಕೊಟ್ಟೋಗಿ ಒಳ್ಳೆಯದಾದವರು ಇದ್ದಾರೆ. ಆ ಋಣ ಎಲ್ಲ ತೀರಿಸುವಂಥ ಭಾಗ್ಯ ಹೇಗೆ ಅಂತ ಹೇಳಿದರೆ ಅವರ ಪಾದಕ್ಕೆ ನಮಸ್ಕಾರ ಮಾಡೋಣ. ಋಣ ಬಂದ ರೂಪೇಣ ಪಶುಪತಿ ಸುಧಾರ ಎಲ್ಲರಿಗೂ ಪ್ರಾಪ್ತಿಯ ಯಾನಿ ಕಾನಿ ಪಾಪಾನಿ
ಶ್ರೀದೇವಿ ಮುಕಾಂಬಿಕ ಅಪ್ಪನ ಸಾನ್ನಿಧ್ಯ ಮಧ್ಯಾಹ್ನದ ಮಹಾಪೂಜೆ ನಡೆತನು. ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಹಾಗೆ ಅವರಿಗೆ ಭಕ್ತಿಯಿಂದ ಪ್ರಣಾಮವನ್ನು ಕೂಡ ಸಾಷ್ಟಾಂಗ
ಬನ್ನಿ ಬನ್ನಿ ಶ್ರೀ ಕ್ಷೇತ್ರದ ವತಿರ್ದು ಪೂಜ್ಯ ಶ್ರೀ ಶಿವಬಾಲಯೋಗಿ ಮಹಾರಾಜ್ ಮಾತಾಜಿ ಮಹಾರಾಣಿ ಕೈಲಾಸಕುಮಾರಿ ದೇವಿ ಭಜನಾ ತಂಡದ ಪ್ರಮುಖರಿಗೆ ಶಾಲು ಮಾಲೆ ಪಾಡ್ದು ಶ್ರೀ ಕ್ಷೇತ್ರ ಕೊಲ್ಯ ಶ್ರೀ ಕೊಲ್ಯ ಮಠದ ವತಿರ್ದು ಅಭಿನಂದನೆ ಸಂದಾಯಿರು. ಶ್ರೀ ಶ್ರೀ ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನಂ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ಇದರ ಶ್ರೀ ದೇವಿ ಮೂಕಾಂಬಿಕಾ ದೇವಸ್ಥಾನದ ಈ ದೇವಸ್ಥಾನವನ್ನು ಸಂಸ್ಥಾಪಿಸಿದಂತಹ ಜಗದ್ಗುರು ಶ್ರೀ 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 ಜಗದ್ಗುರು ರಮಾನಂದ ಸ್ವಾಮೀಜಿಯವರ 10ನೇ ಪುಣ್ಯಸ್ಮರಣೆಯ ದಿವಸ ಇವತ್ತು ವೈದಿಕ ವಿಧಿವಿಧಾನಗಳೊಂದಿಗೆ ದೇವರ ಎಲ್ಲ ಕಾರ್ಯಗಳು ಮುಗಿದು ಗುರುಪೂಜೆಯೊಂದಿಗೆ ಅದರ ಜೊತೆಗೆ ಗುರುಗಳಾದಂತಹ ಶ್ರೀ ಶ್ರೀ ಬಾಲಯೋಗಿ ಜಗದ್ಗುರು ಶ್ರೀ ಶ್ರೀ ಶಿವಬಾಲಯೋಗಿ ಸ್ವಾಮೀಜಿಯವರ ಮೂಲ ಆಶ್ರಮದಿಂದ ಎಲ್ಲ ಭಕ್ತಾದಿಗಳು ಬಂದು ಇವತ್ತು ಇಲ್ಲಿ
ಸ್ವಾಮಿಗಳ ಸಮಾಧಿಯಲ್ಲಿ ಅವರ ಭಜನೆ ಸಂಕೀರ್ತನೆಯನ್ನು ಕೂಡ ನೆರವೇರಿಸಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಕಾರ್ಯಕ್ರಮಗಳು ನಿರ್ವಿಘ್ನವಾಗಿ ನಿರರ್ಗಳವಾಗಿ ಸ್ವಾಮಿಗಳ ಆಶೀರ್ವಾದದಿಂದ ಅನುಗ್ರಹದಿಂದ ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನಡೆದಿದೆ. ಅದರ ಜೊತೆಗೇ ಇವತ್ತು ಸ್ವಾಮಿಗಳ ಅನುಗ್ರಹದಂತೆ ಅನ್ನದಾನ ಸೇವೆ ಕೂಡ ನಡೆದಿದೆ. ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ. ಮುಂಬರುವ ದಿನಗಳಲ್ಲಿ ಶ್ರೀ ಕ್ಷೇತ್ರದ ಜೀರ್ಣೋದ್ಧಾರ ಬೃಹತ್ ಮಟ್ಟದಲ್ಲಿ ಆಗಬೇಕು ಅನ್ನುವಂಥದ್ದು ಎಲ್ಲ ಭಕ್ತಾದಿಗಳ ಮತ್ತು ಊರವರ ಅಪೇಕ್ಷೆ ಆಗಿರುತ್ತದೆ. ಅದೇ ರೀತಿಯಲ್ಲಿ ಅದರ ಅಷ್ಟಮಂಗಳ ಪ್ರಶ್ನೆಯೂ ಕೂಡ ಈಗಾಗಲೇ ನಡೆದಿದ್ದು ಅದರ ಪರಿಹಾರ ಕಾರ್ಯಗಳೆಲ್ಲವೂ ಮುಗಿದು ಮುಂದಿನ ದಿನಗಳಲ್ಲಿ ಶ್ರೀ ಕ್ಷೇತ್ರದ ಅಭಿವೃದ್ಧಿಗೆ ತಾವೆಲ್ಲರೂ ಜೊತೆಯಾಗಿದ್ದುಕೊಂಡು ಈ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸುವಲ್ಲಿ ತಮ್ಮ ಕಿಂಚಿತ್ತು ಸಹಕಾರವನ್ನು ನೀಡಬೇಕು. ಅದರ ಜೊತೆಗೇ ಗುರುಗಳ ಒಂದು ಧ್ಯಾನಪೀಠ ಕೂಡ ಈ ಭಾಗದಲ್ಲಿ ಆಗಲಿಕ್ಕಿದೆ. ಅದರೊಂದಿಗೆ ಈ ದೇವಸ್ಥಾನವು ಕೇವಲ ಧಾರ್ಮಿಕತೆ ಮತ್ತು ದೇವಸ್ಥಾನದ ರೂಪದಿಂದ ಆಗದೆ ಇಡೀ ಸಮಾಜಕ್ಕೆ ಒಂದು ಕೊಡುಗೆ ಕೊಡುವಂಥ ದೊಡ್ಡ ಮಟ್ಟದ ಕ್ಷೇತ್ರ ಆಗಲಿಕ್ಕಿದೆ. ಯಾಕಂತ ಕೇಳಿದರೆ ಸ್ವಾಮಿಗಳು ಕಂಡಿರುವಂಥ ಕನಸುಗಳು ಅನೇಕ. ದೀನದಲಿತರ ಒಂದು ಏನು ಅಭಿವೃದ್ಧಿ ಮಾಡಬೇಕನ್ನುವಂಥದ್ದವರ ಕನಸಿತ್ತು. ಮತ್ತು ಈ ಭಾಗದಲ್ಲಿ ಗೋಶಾಲೆ ಇಲ್ಲದಿರುವಂಥ ಸಂದರ್ಭದಲ್ಲೂ ಕೂಡ ಗೋಶಾಲೆಯನ್ನು ನಿರ್ಮಿಸಿ ನಮ್ಮೆಲ್ಲರಿಗೂ ಮಾದರಿಯಾಗಿರುವಂಥ ಸ್ವಾಮಿಗಳ ಇವತ್ತು ಪುಣ್ಯಸ್ಮರಣೆಯ ದಿವಸದಂದು ನಮ್ಮೆಲ್ಲರಿಗೂ ಅವರು ಅನುಗ್ರಹ ಮಾಡಿ ಮುಂದಿನ ದಿವಸಗಳಲ್ಲಿ ಅವರು ಮಾಡಿದಂಥ ಕೆಲಸ ಕಾರ್ಯವನ್ನು ಪುನರಪಿ ನಾವೆಲ್ಲರೂ ಸೇರಿ ಮಾಡುವಂಥ ಶಕ್ತಿಯನ್ನು ನಮ್ಮೆಲ್ಲರಿಗೂ ಕೊಡಲಿ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ದೇವಸ್ಥಾನದಲ್ಲಿ ಆಗಿ ಹೋಗುವಂಥ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ನಮ್ಮೆಲ್ಲರಿಗೂ ಆಶೀರ್ವಾದ ಇರಲಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿಗೆ ಬಂದಿರುವಂಥ ನಮ್ಮ ಶಿವಬಾಲಯೋಗಿ ಆಶ್ರಮದ ಎಲ್ಲ ಅಧ್ಯಕ್ಷರು ಮತ್ತು ಭಕ್ತಾಭಿಮಾನಿಗಳಿಗೆ ಮತ್ತು ಭಜಕರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಾವು ಬಾಬುರಾವ್ ಅಂತ ನಾವು ಶ್ರೀ ಶಿವಬಾಲಯೋಗಿ ಮಹಾರಾಜನ ಜನರಲ್ ಸೆಕ್ರೆಟರಿಯಾಗಿ ಸೇವೆ ಸಲ್ಲಿಸಿದ್ದೀನಿ. ಆಮೇಲೆ ನಮ್ಮ ಧರ್ಮಪತ್ನಿ ಚಂದ್ರಭಾಗ ಅಂತ ಇವರು ಭಜನೆ ಮಂಡಳಿಯವರು ಹಿಂದೂಪುರಿಂದ 10ನೇ ವರ್ಷದ ಇದಕ್ಕೆ ಬಂದು ಭಜನೆ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಭಾಳ ಸಂತೋಷ ಆಗ್ತದೆ. ಅಂಚನೆ ಕೈಲಾಸ ಕುಮಾರಿ ಶ್ರೀದೇವಿ ಭಜನಾ ತಂಡದ ಪರವಾದ ಶ್ರೀ ಕ್ಷೇತ್ರದ ಆಡಳಿತ ಮುಕ್ತೇಶ್ವರರು ಚಂದ್ರಹಾಸ್ ಪಂಡಿತ್ ಹೌಸ್ರೆಗ್ ಅಭಿನಂದನೆ ಸಂದಾಯರು. ಶ್ರೀ ಕ್ಷೇತ್ರದ ಆಡಳಿತ ಮಂಡಳಿ ಸದಸ್ಯರು, ಅರ್ಚಕರು, ಮಾತೃ ಮಂಡಳಿ ಸದಸ್ಯರು ಕಾರ್ಯಕ್ರಮದ ಮುತಾಲಿಕೆಡಿತ್ತರು.